ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನಿನ್ನೆ ನಾನು ಒಂದು ವಿಡಿಯೋ ನೋಡಿದೆ. ಒಬ್ಬರು ಕಾರ್ಪೊರೇಟ್ರು, ನಮ್ಮೂರವರು, ಮಂಗಳೂರು, ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಏನೋ ಒಂದೆರಡು ಡೈಲಾಗ್ ಬಿಟ್ಟರು. ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆಸಿದ್ದು ಆಸಿಫಾ, ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲ ಕಡೆ ಈಗ ನಾವೆಲ್ಲರೂ ಚರ್ಚೆ ಮಾಡ್ತಿರೋ ವಿಷಯ, ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಒಂದು 8 ವರ್ಷದ ಅಪ್ರಾಪ್ತ ವಯಸ್ಸಿನ ಬಾಲಕಿಯದ ಒಂದು ಅತ್ಯಾಚಾರವಾಗಿ, ಹೀನಾಯನವಾಗಿ ಅವರದ್ದು ಕೊಲೆ ಆಗಿದೆ. ಅದರ ಬಗ್ಗೆ ಮಾತಾಡಲಿಕ್ಕೆ, ಅವರ ಪಾಯಿಂಟ್ ಆಫ್ ವ್ಯೂ ಅಂತ ಏನೋ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಸಿದ್ರು. ಆದರೆ ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದ್ದೇ ಬೇರೆ, ಆಯಿತಾ. ಫಸ್ಟ್ ಪಾಯಿಂಟ್ ಅವ್ರು ಹೇಳಿದ್ದು, ಐ ಫೀಲ್ ಅಶೇಮ್ ಟು ಬಿ ಕಾಲ್ ಮೈ ಸೆಲ್ಫ್ ಆಸ್ ಅ ಮ್ಯಾಂಗ್ಲೋರಿಯನ್ ಅಂತ ಹೇಳಿದ್ರು. ಸೊ ನಾನು ಅವರಿಗೆ ಈ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಐ ಆಮ್ ಪ್ರೌಡ್ ಟು ಬಿ ಕಾಲ್ಡ್ ಆಸ್ ಅ ಮ್ಯಾಂಗ್ಲೋರಿಯನ್. ದಟ್ ಇಸ್ ಮೈ ಐಡೆಂಟಿಟಿ. ನಾವು ಎಲ್ಲಿ ಹೋದ್ರು ಫಸ್ಟ್ ನಾವು ಹೇಳೋದು ಅದೇ, ಐ ಆಮ್ ಅ ಮ್ಯಾಂಗ್ಲೋರಿಯನ್ ಅಂತ, ಐ ಆಮ್ ಅ ಮ್ಯಾಂಗ್ಲೋರ್ ಗರ್ಲ್ ಅಂತ. ಸೊ ಹಾಗಿರುವಾಗ ನೀವು ಸುಮ್ಮನೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಏನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಸಿದ ಮಟ್ಟಕ್ಕೆ, ಏನೋ ಒಂದು 4 ಜನರನ್ನ ಇಂಪ್ರೆಸ್ ಮಾಡೋಕ್ಕೆ, ಅಥವಾ ನಿಮ್ಮ ಓಟ್ಗೋಸ್ಕರ ನಿಮ್ಗೆ ಏನೋ ಪರ್ಸ್ನಲ್ ಅಜೆಂಡಾ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ, ಅದು ನನಗೂ ಬಿದ್ದದ್ದು ಇಲ್ಲ. ಬಟ್ ಸುಮ್ಮನೆ ನಾನು ಊರ ಬಗ್ಗೆ ಕೀಳ್ಮಟ್ಟದಲ್ಲಿ ಮಾತಾಡಬೇಕು. ಇದು ನನಗೊಬ್ಬಳಿಗೆ ಅಲ್ಲ, ನಮ್ಮ ಮಂಗಳೂರು ಸುತ್ತಮುತ್ತ ಎಲ್ಲ ತುಳುನಾಡು ಜನರಿಗೆ ಇದು ಒಂದು ತುಂಬ ಬೇಸರದ ಸಂಗತಿಯಾಗಿದೆ. ಯಾಕಂದರೆ ಅಷ್ಟು ಓಪನ್ ಆಗಿ ನೀವು ನಮ್ಮ ಊರ ಬಗ್ಗೆ, ನಾವು ಎಲ್ಲರೂ ಹುಟ್ಟಿ ಬೆಳೆದ ಊರು, ನೀವು ಕೂಡ ಹುಟ್ಟಿ ಬೆಳೆದ ಊರು, ಅದೇ ಊರಲ್ಲಿ ಒಂದು ಒಳ್ಳೆ ಒಂದು ಪೊಸಿಷನ್ ನಿಮಗೆ ಕೊಟ್ಟಿದ್ದ ಊರು. ಆ ಪೊಸಿಷನ್ಗೂ ರೆಸ್ಪೆಕ್ಟ್ ಕೊಡಿ, ಆ ಊರಿಗೂ ಒಂದು ರೆಸ್ಪೆಕ್ಟ್ ಕೊಡಿ. ಇದು ಒಂದು ಮಾತು ನಾನು ನಿಮ್ಗೆ ಹೇಳ್ತೇನೆ. ಸೆಕೆಂಡ್, ನೀವು ಪಾಲಿಟಿಕ್ಸನ್ನು ತಗೊಂಡು ಬಂದ್ರಿ ಈ ಟಾಪಿಕಲ್ಲಿ. ಹಿಂದೂ BJP ಅಂತ ಹೇಳಿದ್ರಿ, ಇದು ಅಗತ್ಯವಿತ್ತ? ಹಿಂದೂ BJP ಹೇಳೋದು ಅಗತ್ಯವಿತ್ತ? BJP ಹೇಳಿ ಬೇಜಾರಿಲ್ಲ. ನೀವು ಯಾವುದೋ ಒಂದು ಬೇರೆ ಪಕ್ಷದವರು, ನಿಮ್ಗೆ ಏನೋ BJP ಬಗ್ಗೆ ಕಾಲು ಎಳಿಬೇಕು, ಎಳೀರಿ, ಪರವಾಗಿಲ್ಲ. ಅದಕ್ಕೆ ಹಿಂದೂ ಅಂತ ಜಾಯಿನ್ ಮಾಡೋದು, ಅದು ಫಿಕ್ಸ್ ಮಾಡೋದು ಅಗತ್ಯ ಇರಲಿಲ್ಲ. ಹಿಂದೂ BJP ಯಾಕೆ? ನಾವು ಯಾವಾಗಲಾದರೂ ಕಾಂಗ್ರೆಸ್ ಹೇಳುವಾಗ ಕಾಂಗ್ರೆಸ್ ಅಂತ ಹೇಳ್ತೀವಿ ಬಿಟ್ಟು ಮುಸ್ಲಿಂ ಕಾಂಗ್ರೆಸ್ ಅಂತ ನಾವು ಯಾರು ಹೇಳಲ್ಲ. ಹಿಂದೂ BJP, ಮುಸ್ಲಿಂ ಕಾಂಗ್ರೆಸ್, ಇದನ್ನೆಲ್ಲ ನೀವೇ ಬೈಫರ್ಕೇಶನ್ ಮಾಡೋದು. ಆಮೇಲೆ ಬಂದು BJP ಅವರು ಹಿಂದೂವಾದಿ, BJP ಅವರು ಕೋಮುವಾದಿ ಅಂತ ಹೇಳಿ ನೀವೇ ನಮ್ಮ ತಲೆ ಮೇಲೆ ಇದೆಲ್ಲ ಹಾಕೋದು. ಈ ಜಾತಿಯನ್ನು ಮಧ್ಯದಲ್ಲಿ ಎಳೆಯೋದು, ಧರ್ಮವನ್ನು ಎಳೆಯೋದು ಅಗತ್ಯ ಇದೆಯಾ ನಿಮಗೆ? ನಾನು ಹಿಂದೂ BJP ಅಲ್ಲ, ಇದೆಲ್ಲ ಡೈಲಾಗ್ ಯಾಕೆ ಬೇಕಿತ್ತು? ಥರ್ಡ್, ನೀವು ಹೇಳಿದ್ರಿ ಪ್ರಧಾನಮಂತ್ರಿ ಬಗ್ಗೆ. ಫಸ್ಟ್ ಆಫ್ ಆಲ್, ನಮ್ಮ ಮೋದಿಯವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಗೆ ಯಾರಿಗೂ ಅಲ್ಲ. ನೀವು ಬಿಡಿ, ನನಗೂ ಇಲ್ಲ, ಯಾರಿಗೂ ಇಲ್ಲ. ಅದ್ರ ಮಧ್ಯದಲ್ಲಿ ನೀವು ಅವ್ರ ಬಗ್ಗೆ ಏನೋ ಒಂದು ಹೇಳಬೇಕಂತ, ಅವ್ರ ಹೆಂಡತಿಗೆ ದೌರ್ಜನ್ಯ ಮಾಡಿದವರು, ಅವರು ಹೆಂಗಸರದು ಇದಿಲ್ದಿದ್ದವರು, ಅವರಿಗೊಂದು ಹೆಣ್ಮಗುದು ನೋವು ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಡೈಲಾಗ್ ಬಿಟ್ರಿ. ನಾನು ನಿಮಗೆ ಒಂದು ವಿಷಯ ಕೇಳ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಯಾವುದೇ ಹುದ್ದೆಯಲ್ಲಿ ಇರಬೇಕಾದ್ರೆ ಅವರು ಮದುವೆ ಆಗಬೇಕು ಅಂತ ಎಲ್ಲಾದರೂ ಇದೆಯಾ? ಯಾವುದಾದ್ರೂ ಡಾಕ್ಯುಮೆಂಟ್ ಇದೆಯಾ? ಇಲ್ಲ. ಸೆಕೆಂಡ್, ಅವ್ರ ಹೆಂಡತಿನ ದೌರ್ಜನ್ಯ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಯಾವುದಾದ್ರೂ ಡಾಕ್ಯುಮೆಂಟ್ ಅಥವಾ ಪ್ರೂಫ್ ಇದೆಯಾ? ಇಲ್ಲ. ಸುಮ್ಮನೆ ಒಂದು ಏನೋ ಹೇಳಬೇಕಂತ ಸುಮ್ಮನೆ ಹೇಳಕ್ಕೆ ಹೋಗಬೇಡಿ. ನಮ್ಮ ಪ್ರಧಾನಮಂತ್ರಿ ಯೋಗಿನಾಥ್ ಅವ್ರ ಬಗ್ಗೆ ಅವರು ಒಂದು ಜೋಗಿ ಅಂತ ಹೇಳಿದ್ರಿ. ಸುಮ್ಮನೆ ಒಂದು 4 ಓಟ್ಗೋಸ್ಕರ, ನೀವು ನಿಮ್ಮ ಹಿಡನ್ ಅಜೆಂಡಾಗೋಸ್ಕರ ನಮ್ಮ ಪ್ರಧಾನಮಂತ್ರಿ ಆಗಲಿ, ನಾನು ಹುಟ್ಟಿದ ಊರಾಗಲಿ, ನಾನು ನಂಬ್ಕೊಂಡು ಬಂದಿರೋ ಧರ್ಮದ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತಾಡಬೇಡಿ. ಇದು ನಾನು ಎಲ್ಲರ ಪರವಾಗಿ, ನಮ್ಮ ಮಂಗಳೂರಲ್ಲಿ ಎಲ್ಲ ಜನರ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಜೈ ತುಳುನಾಡು, ಜೈ.